ತಿಪಟೂರು ನಗರದ 15 ವರ್ಷಗಳ ಹಿಂದೆ ನಗರದ ಹಾಲ್ಕುರ್ಕಿ ರಸ್ತೆಯಲ್ಲಿ 8 ಮಕ್ಕಳಿಂದ ಪ್ರಾರಂಭವಾದ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆ ಇಂದು ಸುಸಜ್ಜಿತ ಭವ್ಯ ಕಟ್ಟಡ ಹೊಂದಿದ್ದು ಸುಮಾರು 1200 ವಿದ್ಯಾರ್ಥಿಗಳು ಹಾಗೂ 136 ಸಿಬ್ಬಂದಿ ಹಾಗೂ 22 ವಾಹನಗಳನ್ನು ಹೊಂದಿದ್ದು ತನ್ನ 15ನೇ ವರ್ಷದ ಸಂಭ್ರಮಾಚರಣೆಯನ್ನು ಇಂದಿನಿಂದ 3 ದಿನಗಳ ಕಾಲ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಶಾಲಾ ಆಡಳಿತ ಮಂಡಳಿ ಚಾಲನೆ ನೀಡಲಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಪ್ರತಿಯೊಬ್ಬ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಹಾಗೂ ವೇದಿಕೆಯನ್ನು ಹಂಚಿಕೊಳ್ಳಲು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ತಿಪಟೂರು ತಾಲೂಕಿನಲ್ಲಿ ಏಕೈಕ ICSE ಸಿಲೆಬಸ್ ಬೋಧಿಸಲು ಮಾನ್ಯತೆ ಪಡೆದಿದ್ದು ವಿಶಾಲವಾದ ಕ್ಯಾಂಪಸ್, ಮಕ್ಕಳ ಈಜುಕೊಳ, ಪ್ರತಿ ಕ್ಲಾಸ್ ರೂಮಿಗೂ ಸ್ಮಾರ್ಟ್ ಬೋರ್ಡ್, ಎಲ್ಲ ಸಲಕರಣೆಗಳನ್ನು ಹೊಂದಿದ್ದು ಎಂದು ಸಂಸ್ಥಾಪಕ ಹಾಗೂ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥ ಡಾಕ್ಟರ್ TR ಕೇಶವಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ BG ಪ್ರಭುಸ್ವಾಮಿ, ASP ಸಿದ್ಧಾರ್ಥ ಗೋಯಲ್ ಹಾಗೂ ಡಾಕ್ಟರ್ ಶ್ರೀಧರ್ ಉಪಸ್ಥಿತರಿರುವರು ಎಂದು ತಿಳಿಸಿದರು. ವರದಿ ಆನಂದ ತಿಪಟೂರು. ಪ್ರತಿಯೊಂದು ಮಗುವು ಕೂಡ ವೇದಿಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ 1000 ಮಕ್ಕಳು, ನಮ್ಮ 1180 ಮಕ್ಕಳಿದ್ದಾರೆ. 1180 ಮಕ್ಕಳಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮನ 3 ದಿನಗಳ ಹಂತದಲ್ಲಿ, ಯಾಕೆಂದರೆ ನಾವು ಸಂಜೆ 6 ಗಂಟೆ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಮುಗಿಯೋಷ್ಟೊತ್ತಿಗೆ 11 ಗಂಟೆ, 1 ಗಂಟೆ, 2 ಗಂಟೆ ಆದರೆ ಮಕ್ಕಳು ಮತ್ತು ಹಳ್ಳಿಗಳಿಗೆ ಹೋಗಲಿಕ್ಕೆ, ಅವರ ಮನೆಗೆ ತಪ್ಪಲಿಕ್ಕೆ ಮತ್ತು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮನ 3 ದಿನ, ಪ್ರತಿ ವರ್ಷವೂ ಕೂಡ 3 ದಿನ ಆಯೋಜನೆ ಮಾಡ್ತೀವಿ. ಪ್ರತಿಯೊಂದು ಮಗುಗೂ ಅವಕಾಶ ಕೊಡ್ತೀವಿ. 10 ರಿಂದ 10:30 ಒಳಗಡೆ, ಸಂಜೆ 6 ರಿಂದ 10:30 ಒಳಗಡೆ ಕಾರ್ಯಕ್ರಮ ಮುಗಿಬೇಕು. ಮತ್ತು ಸಾರ್ವಜನಿಕರು ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮನ 3 ಹಂತದಲ್ಲಿ, ದಿನಕ್ಕೆ ಒಂದು ದಿನ ಪೂರ್ವ ಪ್ರಾಥಮಿಕ ಶಿಕ್ಷಣ ಮಕ್ಕಳಿಗೆ, ಮತ್ತೊಂದು ದಿನ ಮಾಧ್ಯಮಿಕ ಶಿಕ್ಷಣ, ಮತ್ತೊಂದು ದಿನ ಹೈಸ್ಕೂಲ್ ಮಕ್ಕಳಿಗೆ 3 ದಿನ ಕಾರ್ಯಕ್ರಮವನ್ನು ಮಾಡ್ಕೊಡ್ತೀವಿ. ದಿನಕ್ಕೆ 30 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಸೊ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಶಾಲೆ ICSE ಸ್ಕೂಲ್ ಪ್ರಾಂಶುಪಾಲರುಗಳು ಮತ್ತು ಸಮಾಜ ಸೇವಕರು ಮತ್ತು ಸ್ನೇಹಿತರನ್ನಾಗಿ ಮಾತ್ರ ಆಹ್ವಾನ ಕೊಟ್ಟಿರ್ತೀವಿ. ಹಾಗೂ ನಮ್ಮ ಇಲ್ಲಿ ಯಾವುದೇ ಈಗ ನಮ್ಮ ಶಾಲೆಯಲ್ಲಿ ಮುಂಚೆಯಿಂದ ಕರ್ಕೊಂಡ್ಬಂದಿರೋಂಥ ಒಂದು ಸಂಪ್ರದಾಯ ಏನಪ್ಪ ಅಂದರೆ, ರಾಜಕೀಯ ಮುಕ್ತವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾವುದೇ ಮಿನಿಸ್ಟರ್ಗಳನ್ನಾಗಲಿ ಅಥವಾ ಮತ್ತೊಬ್ಬರನ್ನಾಗಲಿ ಯಾರೂ ಕೂಡ ಕಾರ್ಯಕ್ರಮ ಕರೆಯೋದಿಲ್ಲ. ಇದು ಕರೆದ್ರೆ ಏನಪ್ಪ ಅಂದರೆ, ಸಾಹಿತಿಗಳಿರ್ಬೋದು ಅಥವಾ ಶಿಕ್ಷಕರಿರ್ಬೋದು ಅಥವಾ ಮಿತ್ರರಿರ್ಬೋದು, ಸಂಸ್ಥೆಗೋಸ್ಕರ ಮತ್ತು ಸಮಾಜಕ್ಕೆ ಸೇವೆ ಕೊಟ್ಟಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ, ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಪತ್ರಕರ್ತರ ಕ್ಷೇತ್ರ ಇರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರಗಳಿರ್ಬೋದು, ಈ ಕ್ಷೇತ್ರಗಳಲ್ಲಿ ದುಡಿದಿರುವಂಥ ಗಣ್ಯರನ್ನೇ ವೇದಿಕೆಯ ಅಧ್ಯಕ್ಷಗಳನ್ನಾಗಿ, ಸಭೆಗೆ ನಾವು ಮುಖ್ಯ ಅತಿಥಿಗಳನ್ನಾಗಿ ಕರೆಸಿ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರವಾಗಿ ಇದು ಮಾಡ್ತಾ ಇದ್ದೀವಿ. ಮುಂಬರುವಂಥ ದಿನಗಳಲ್ಲಿ ವಿವೇಕ ರತ್ನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿ 5 ಗ್ರಾಮ್ ಗೋಲ್ಡ್, ನಿಜವಾದ ಒಂದು ಚಿನ್ನದ ಒಂದು ಡಾಲರ್, ವಿವೇಕಾನಂದ ಸ್ವಾಮೀಜಿಯವರ ಡಾಲರ್ ಮಾಡಿಸಿ, ಮತ್ತು 10,000 ರೂಪಾಯಿ ಹಣವನ್ನು ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ, ಕ್ಷೇತ್ರದಲ್ಲಿರುವಂಥ ವ್ಯಕ್ತಿ 3 ದಿನ ಒಬ್ಬೊಬ್ಬ ವ್ಯಕ್ತಿಗಳನ್ನು ಗುರುತಿಸಿ ಆ ಪ್ರಶಸ್ತಿಯನ್ನು ನಾವು ಕೊಡಬೇಕು ಅಂತೇಳಿ ನಾವು ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ಆಲೋಚನೆ ಮಾಡಿದ್ದೀವಿ. ಆಮೇಲೆ ಪ್ರತಿ ವರ್ಷ ನಮ್ಮ ಯಾರು SSLCಯಲ್ಲಿ ಅತ್ಯಂತ ಉತ್ತಮ ಅಂಕಗಳನ್ನು ಪಡೆದಿರ್ತಾರೆ ಅಂಥ ಮಕ್ಕಳು ಕೂಡ ಈ ವೇದಿಕೆ ಮೇಲೆ ಕರೆದು ಅವರು ಕೂಡ 10,000 ರೂಪಾಯಿ ಸ್ಕಾಲರ್ಶಿಪ್ಪು ಮತ್ತು ವಿವೇಕ ಫಸ್ಟ್ ರನ್ನರ್ ಅಪ್ ಮತ್ತು ಫಸ್ಟ್ ವಿನ್ನರ್ಗೆ ಮತ್ತು ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಮಾಡೋರಿಗೆ ನಿಜವಾದಂಥ ಚಿನ್ನದ ಪದಕವನ್ನು ಮತ್ತು ಬೆಳ್ಳಿ ಪದಕವನ್ನು ಕೊಟ್ಟು ಅವರು ಕಾಲೇಜ್ ಅಡ್ಮಿಷನ್ಗೆ 10,000 ರೂಪಾಯಿನ ಕೊಡ್ತೀವಿ. ಮತ್ತು ಪ್ರತಿ ವರ್ಷ ಕೂಡ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತೀವಿ. ನಮಗೆ ಬೇರೆ ಬೇರೆ ಮೂಡಬಿದ್ರೆ ಮತ್ತು ಮಂಗಳೂರು, ರಾಜ್ಯದ ವಿವಿಧ ಪ್ರತಿಷ್ಠಿತ ಶಾಲೆ ಕಾಲೇಜುಗಳವರು ಇಲ್ಲಿ ನಮ್ಮ ಶಾಲೆಗೆ ಬಂದು ಮಕ್ಕಳನ್ನು ಆಯ್ಕೆ ಮಾಡ್ಕೊತಾರೆ. ಯಾರು ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ, ಅಲ್ಲಿ ಯಾರು ಉತ್ತಮವಾದ ಅಂಕಗಳನ್ನು ತಗೋತಾರೆ ಆ ಮಕ್ಕಳಿಗೆ 50% ಅಷ್ಟು ಕಾಲೇಜು ಫೀಸಿಂದ ವಿನಾಯಿತಿಯನ್ನು ಕೊಡ್ತಾರೆ. ಅದೊಂದು ಅವಕಾಶ ನಾವು ಕಲ್ಪಿಸ್ಕೊಟ್ಟಿದ್ದೀವಿ.